ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇದರ ಸೆಲ್ಕೋ ಸೇವಾ ಸಪ್ತಾಹದ ಅಂಗವಾಗಿ ಸೆಲ್ಕೋ ಸೋಲಾರ್ ಸೇವಾ ಶಿಬಿರಕ್ಕೆ ಸಿದ್ದಕಟ್ಟೆಯಲ್ಲಿ ಚಾಲನೆಯನ್ನ ನೀಡಲಾಯಿತು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ರಮೇಶ್ ನಾಯಕ್ ರಾಯಿ ಅವರು ಶಿಬಿರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸೆಲ್ಕೋ ಸೋಲಾರ್ ಸಂಸ್ಥೆ ಕೇವಲ ಉದ್ಯಮವಾಗಿ ಉಳಿಯದೆ ಸೇವಾ ಕಾರ್ಯಗಳನ್ನು ಮಾಡುತ್ತಿದೆ. ಆರ್ಥಿಕವಾಗಿ ದುರ್ಬಲರಾದವರಿಗೆ ನೆರವಾಗುವ ಮೂಲಕ ಅದೆಷ್ಟೋ ಬಡವರ ಮನೆಗೆ ಬೆಳಕು ನೀಡುವ ಕಾರ್ಯ ಮಾಡಿದೆ ಎಂದರು. ಶಾಲೆಗಳಲ್ಲಿ ಸೋಲಾರ್ ಆಧಾರಿತ ಸ್ಮಾರ್ಟ್ ತರಗತಿಗಳನ್ನು ಅಳವಡಿಸುವಲ್ಲಿ ಸೆಲ್ಕೋ ಸಂಸ್ಥೆಯ ಕೊಡುಗೆ ನೀಡುತ್ತಿರುವುದು ಅಭಿನಂದನೀಯ ಎಂದರು. ಉದ್ಯಮ ಆದಿತ್ತಲ್ಲ ಉದ್ಯಮವಾದ ಇದ್ದು ಜನಕ್ಕನ ಸೇವೆ ಮಲ್ಪನ ಚಿಕ್ಕನ ವ್ಯವಸ್ಥೆ ಮಲ್ತಂದು ಭಾರಿ ಕೊಟ್ಟು ಇನಿ ದೀಪ ಇಜ್ಜನಾಯಕ ಬಲ್ಪ್ ಇಜ್ಜನಾಯಕ ಒಂದು ಬಲ್ಪನ್ನು ಕೊರ್ಪಣ ಚಿಕ್ಕನ ಕೆಲಸ ಮಲ್ತಂದೊಂದು ಈ ಕಂಪನಿ ಇಂಚಿಪೈ ಅಂತುವಿನ ಪ್ರಕಾರ ಕರಿ ವರ್ಷ ಉತ್ತರ ಕನ್ನಡ ಜಿಲ್ಲೆಡು ಬೇತೆ ಜಿಲ್ಲೆಡು ಕರಾವಳಿ ಭಾಗಡು ಈ ಬೊಲ್ಲ ಬತ್ತದು ಬರ್ಸೋಡು ಬೊಲ್ಲ ಬತ್ತದು ಪೋಯಿನ ಇಲ್ಲಡಿ ಎತ್ತೋ ಇಲ್ಲಿ ಪೋಯಿನ ಟೈಮ್ಡು ಅಕ್ಕಲೆ ಕರೆಂಟ್ ಇದ್ದು ಮೊಬೈಲ್ ಪಾತ್ರ ಮೊಬೈಲ್ ಇದ್ದು ವ್ಯವಸ್ಥೆ ಇದ್ದಂದನ ಕೆಲವು ಪರಿಹಾರ ಕೇಂದ್ರಗಳು ಈ ಸೆಲ್ಕೋ ಕಂಪನಿಯಿಂದ ಹೋದು ಉಚಿತವಾದ ಬ್ಯಾಟ್ರಿಯನ್ನು ಕೊಡ್ತು ಅದನ್ನು ಮೊಬೈಲ್ ಚಾರ್ಜ್ ಮಾಡ್ಕೊಂಡು 24 ಗಂಟೆల ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಅಂಚಿತನ ಬ್ಯಾಟ್ರಿ ಕೊಡ್ತು ಏರಿಗೆ ಕರೆಂಟ್ ಇಜ್ಜ ಅಕ್ಕಲಿಗೆ ಕರೆಂಟ್ ಬಲ್ಪ್ ಕೊರ್ಪಣ ಅಂಚಿತನ ಬ್ಯಾಟ್ರಿನ ಕೊಡ್ತು ಜನಕ್ಕಲಿಗೆ ಬಲ್ಪ್ ಕೊರ್ನ ಅಂಚಿತನ ಒಂದು ಕಂಪನಿ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಜೆಸಿ ಬಂಟ್ವಾಳದ ಅಧ್ಯಕ್ಷ ಉಮೇಶ್ ಆರ್ಮೂಲ್ಯ ಅವರು ಮಾತನಾಡಿ, ವಿವಿಧ ಕಾರಣಗಳಿಂದಾಗಿ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳಲಾಗದ ಗ್ರಾಮೀಣ ಭಾಗದ ಜನರಿಗೆ ಸೆಲ್ಕೋ ಸಂಸ್ಥೆ ಬೆಳಕಿನ ವ್ಯವಸ್ಥೆಯನ್ನ ಕಲ್ಪಿಸಿದೆ ಎಂದು ಹೇಳಿದರು. ಹಿಂದಿನ ಕಾಲದಲ್ಲಿ ನಾವು ತುಂಬ ಈ ಪವರ್ ಏನು ವಿದ್ಯುತ್ ಶಕ್ತಿಗಾಗಿ ನಾವು ತುಂಬ ಹಂಬಲಿಸ್ತೇವೆ. ಆದರೆ ಈ ಟೈಮಲ್ಲಿ ನಾವು ಸೋಲಾರ್ನಲ್ಲಿ ಬೇರೆ ಬೇರೆ ಥರದ ಉಪಕರಣಗಳು ಅದರಲ್ಲಿ ವಿದ್ಯುತ್ ಶಕ್ತಿಯಲ್ಲಿ ಮಾಡುವುದು ಆ ಥರದ್ದು ಬಂದಿದೆ. ಇಂಥ ಸಮಯದಲ್ಲಿ ಸೆಲ್ಕೋದವರು ತುಂಬ ವಿಭಿನ್ನವಾಗಿ ಗ್ರಾಮೀಣ ಭಾಗದಲ್ಲಿ ನಾನು ನಿನ್ನೆ ಅವರ ಮನೆಗೆ ಹೋಗಿದ್ದು. ಆ ಪರಿಸರದಲ್ಲಿ ನೋಡಿದರೆ ಕಮ್ಮಿಯಲ್ಲಿ ಒಂದು 50 ಮನೆಗೆ ಸೆಲ್ಕೋದವರದ್ದೇ ಪ್ಯಾನಲ್ ಸಿಗ್ತದೆ. ನೋಡಿ ತುಂಬ ಖುಷಿಯಾಯಿತು. ನಾವೆಲ್ಲ ಚಿಕ್ಕದಿರುವಾಗ ನಮಗೆ ಕರೆಂಟ್ ಇಲ್ಲ ಅಂತ ಹೇಳಿದರೆ ಲೈನ್ ಬರಲಿಕ್ಕೆ ಆಗೋದಿಲ್ಲ, ಪಕ್ಕದವರು ಬಿಡುವುದಿಲ್ಲ, ಇದೇ ಸಮಸ್ಯೆ ಇತ್ತು. ಬಟ್ ಇವಾಗಿನ ಕಾಲ ಹಾಗೆ ಅಲ್ಲ. ಸೆಲ್ಕೋ ಅಥವಾ ಇಂಥ ಸಂಸ್ಥೆ ಆ ಸಬ್ಸಿಡಿ ಹಣವನ್ನು ನಮಗೆ ತೆಗೆಸಿಕೊಂಡು ಒಂದು ಮಾದರಿಯಾಗಿ ಒಂದು ಊರಿಗೆ ಒಂದು ಕಾರ್ಯಕ್ರಮ, ಒಂದು ಊರಿನಲ್ಲಿ ಅದು ಬೇರೆ ಬೇರೆ ವ್ಯಾಜ್ಯಗಳಿಂದ ಅಲ್ಲಿ ಪವರ್ ಲೈನ್ ಬರದೆ ಸಾಧ್ಯ ಇರ್ಬೋದು ಅಂಥ ಮನೆಗಳಿಗೆ ಒಂದು ಪವರ್ ಕನೆಕ್ಷನ್ ಅನ್ನು ಕೊಡ್ತಾ ಇದೆ. ಸೆಲ್ಕೋ ಸೋಲಾರ್ ವಿಭಾಗೀಯ ವ್ಯವಸ್ಥಾಪಕಿ ಸುರೇಖಾ ಹೆಗ್ಡೆ ಅವರು ಮಾತನಾಡಿ, ನಮ್ಮ ಹಳೆಯ ಗ್ರಾಹಕರನ್ನ ಮತ್ತೆ ಸಂಪರ್ಕಿಸಿ ಅವರಿಗೆ ಸೋಲಾರ್ ಸೇವೆ ನೀಡುವ ಉದ್ದೇಶದಿಂದ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ಏನು ನಿರೀಕ್ಷೆ ಇದೆ ಅದನ್ನು ನಮ್ಮ ಸೆಲ್ಕೋ ಸಂಸ್ಥೆ ಕಳೆದ 26 ವರ್ಷಗಳಿಂದ ನಿಷ್ಠೆಯಿಂದ ನಿಭಾಯಿಸ್ತಾ ಇದೆ. ಸೊ ಈ ಏನು ಸೇವಾ ಸಪ್ತಾಹ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇದು ಇಲ್ಲಿ ಮಂಗಳೂರು ಬ್ರಾಂಚ್ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಹಲವು ಬ್ರಾಂಚ್ಗಳಲ್ಲಿ ಈ ಕಾರ್ಯಕ್ರಮ ಈಗ ನಡೀತಾ ಇದೆ. ಬೆಳ್ತಂಗಡಿ, ಪುತ್ತೂರು, ಸುಳ್ಳೆ ಕಡೆ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಇದರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಓಲ್ಡ್ ಕಸ್ಟಮರನ್ನು ರೀಚ್ ಮಾಡುವಂಥದ್ದು. ಸೊ ಯಾವುದೋ ಒಂದು ಕಾರಣದಿಂದಾಗಿ ಅವರು ನಮ್ಮನ್ನು ರೀಚ್ ಮಾಡದೇ ಸಾಧ್ಯ ಆಗದೇ ಇರ್ಬೋದು, ಅಥವಾ ನಾವು ಅವರನ್ನು ರೀಚ್ ಮಾಡಲಿಕ್ಕೆ ಆಗದೇ ಇರುವ ಸಂದರ್ಭದಲ್ಲಿ ಸೊ ಇದಕ್ಕೋಸ್ಕರ ಅವರನ್ನು ಓಲ್ಡ್ ಕಸ್ಟಮರನ್ನು ರೀಚ್ ಮಾಡಿ ಅವರಿಗೆ ಸರ್ವಿಸನ್ನು ಕರೆಕ್ಟಾಗಿ ಕೊಡುವಂತಹ ಕೆಲಸ ಈ ಸಪ್ತಾಹದ ಅಂದರೆ ಈ ಸೇವಾ ಸಪ್ತಾಹದ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಹಿರಿಯ ಗ್ರಾಹಕ ರಾಘವೇಂದ್ರ ಭಟ್ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಜೆಸಿ ಬಂಟ್ವಾಳದ ಜೆಸಿ ಸಪ್ತಾಹದ ಅಂಗವಾಗಿ ವಿದ್ಯುತ್ ಸಂಪರ್ಕ ವಂಚಿತ ಅರಳ ಗ್ರಾಮದ ಪೂಜಾ ಎನ್ನುವ ವಿದ್ಯಾರ್ಥಿನಿಯ ಮನೆಗೆ ಸೋಲಾರ್ ಪ್ಯಾನೆಲ್ ಹಸ್ತಾಂತರ ಮಾಡಲಾಯಿತು. ಸೆಲ್ಕೋ ಸೋಲಾರ್ನ ಮಂಗಳೂರು ಶಾಖೆಯ ವ್ಯವಸ್ಥಾಪಕ ರವೀಣಾ ಬಂಗೇರ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದು, ಸೆಲ್ಕೋ ಸೋಲಾರ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯ 3 ಗ್ರಾಮಗಳಲ್ಲಿ ಏಕಕಾಲದಲ್ಲಿ ಸೆಲ್ಕೋ ಸೋಲಾರ್ ಸೇವಾ ಶಿಬಿರಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.